ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಆಡಿದ್ದರು ಎನ್ನಲಾದ ಆಡಿಯೋ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲೆಯ ಶಾಸಕರು ಬಂದು ಮನವಿಯನ್ನ ನೀಡಿದ್ದಾರೆ. ಅದನ್ನು ಇಲಾಖೆ ಸ್ವೀಕಾರ ಮಾಡಿದೆ. ಈಗಾಗಲೇ ಈ ಬಗ್ಗೆ ನಾವು ಇದನ್ನ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇವೆ. ಅವರೇನು ದೂರು ನೀಡಿದ್ದಾರೋ ಆ ಬಗ್ಗೆ ನಾವು ವಿಚಾರಣೆಯನ್ನ ನಡೆಸಲಿದ್ದೇವೆ ಎಂದು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದರು. ಇನ್ನು ಶ್ರೀಲಂಕಾದ ಪ್ರಜೆಗಳನ್ನ ಕಳ್ಳ ಸಾಗಾಣಿಕೆ ಮಾಡುವುದನ್ನು ನಾವು ಪತ್ತೆ ಹಚ್ಚಿದ್ದೆವು. 38 ಮಂದಿಯನ್ನ ವಶಕ್ಕೆ ಪಡೆದು ಪಾಸ್ಪೋರ್ಟ್ ಅಕ್ರಮವಾಗಿ ಮಾನವ ಕಳ್ಳ ಸಾಗಾಣಿಕೆಯನ್ನ ಪ್ರಕರಣ ಭೇದಿಸಿದ್ದೆವು. ಇದೀಗ ಅವರೆಲ್ಲರೂ ನ್ಯಾಯಾಂಗ ಬಂಧನದಲ್ಲಿ ಇದ್ದು ಪ್ರಕರಣದ ತನಿಖೆಯನ್ನ ಎನ್ಐಎ ಮುಂದುವರಿಸಲು ಆದೇಶ ಬಂದ ಹಿನ್ನೆಲೆಯಲ್ಲಿ ಪ್ರಕರಣದ ಕಡತದ ಡಿಎಸ್ಪಿ ರ್ಯಾಂಕಿನ ಅಧಿಕಾರಿ ಬಂದಾಗ ಹಸ್ತಾಂತರ ಮಾಡ್ತೇವೆ. ತನಿಖೆಗೆ ಬೇಕಾದ ಎಲ್ಲ ನೆರವನ್ನ ನೀಡಲಿದ್ದೇವೆ ಎಂದರು. ಬಿಜೆಪಿಯ ಜಿಲ್ಲಾಧ್ಯಕ್ಷರು ಮತ್ತು ನಗರ ಭಾಗದ MLAಗಳು ಬಂದು ಬಿಜೆಪಿ ರಾಜ್ಯಾಧ್ಯಕ್ಷರ ಒಂದು ಆಡಿಯೋ ಏನಿದೆ, ಆಡಿಯೋನ ಅದು ನಕಲಿ ಆಡಿಯೋ ಇದೆ, ಇವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತಂದು ಒಂದು ರೆಪ್ರೆಸೆಂಟೇಷನನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅವರು ನಮಗೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಈ ವಿಚಾರ ಏನಿದೆ ಇದನ್ನು ನೇರವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಂತರದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ರೆಪ್ರೆಸೆಂಟೇಷನ್ ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ. 2-3 ಪ್ರದೇಶಗಳಲ್ಲಿ ಕಳೆದ ತಿಂಗಳು ಸುಮಾರು 38 ಜನ ಶ್ರೀಲಂಕಾಕ್ಕೆ ಸೇರಿದಂತಹ ಶ್ರೀಲಂಕಾ ಪ್ರಜೆಗಳು ಇಲ್ಲಿ ನಮಗೆ ನಮ್ಮ ಒಂದು ತಪಾಸಣೆಯಲ್ಲಿ ನಮಗೆ ನಿರ್ದಿಷ್ಟವಾದ ಮಾಹಿತಿ ನಮ್ಮ ಕೇಂದ್ರ ಕಚೇರಿಯಿಂದ ಬಂದಿದ್ದ ಹಿನ್ನೆಲೆಯಲ್ಲಿ ನಾವು ವಶಪಡಿಸ್ಕೊಂಡು ಅವ್ರ ಮೇಲೆ ಪಾಸ್ಪೋರ್ಟ್ ಆ್ಯಕ್ಟು ಮತ್ತು ಇಲ್ಲಿಗಲ್ ಇಮಿಗ್ರೇಷನ್ನು ಮತ್ತು ಅವ್ರನ್ನ ಇಲ್ಲಿಗಲಾಗಿ ಬೇರೆ ದೇಶಗಳಿಗೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿರುವಂಥದ್ದು ಹ್ಯೂಮನ್ ಟ್ರಾಫಿಕಿಂಗ್ ಕೇಸನ್ನು ದಾಖಲು ಮಾಡಿಕೊಂಡು 38 ಜನರನ್ನು ನಾವು ವಶಕ್ಕೆ ತೊಗೊಂಡು ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ವಿ. ಅವರು ಸದ್ಯ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದರು. ಆ ಒಂದು ಪ್ರಕರಣ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಿದ್ದು ಅಂತಂದು ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ NIA ಏನಿದೆ, NIA ಅದರ ತನಿಖೆಯನ್ನು ಮುಂದುವರಿಸಬೇಕು ಅಂತ MHA ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನ್ಯೂ ಡೆಲ್ಲಿ ಅವರಿಂದ ಆದೇಶ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಆ ಒಂದು ಪ್ರಕರಣದ ಕಡತವನ್ನು DSP ರ್ಯಾಂಕ್ನ ಒಬ್ಬ ಅಧಿಕಾರಿ ಬಂದು ಕೇಸ್ ಫೈಲನ್ನು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. ಮತ್ತು ಸ್ಥಳೀಯವಾಗಿ ಆ ಪ್ರಕರಣದ ತನಿಖೆಗೆ ಅಗತ್ಯ ಅಧಿಕಾರಿಗಳು, ಸಿಬ್ಬಂದಿಗಳು, ವಾಹನಗಳು ಮತ್ತು ಬೇರೆ ಎಲ್ಲ ಲಾಜಿಸ್ಟಿಕ್ ಸಪೋರ್ಟು ಕೊಡಬೇಕು ಅಂತಂದು ನಮಗೆ ಕೇಂದ್ರ ಕಚೇರಿಯಿಂದ ನಮ್ಮ ಚೀಫ್ ಆಫೀಸಿಂದ ನಿರ್ದೇಶನ ಬಂದಿದೆ. ಆ ಪ್ರಕಾರ NIA ಅಧಿಕಾರಿಗಳು ಇಲ್ಲಿ ತನಿಖೆಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲಿ ಅವರಿಗೆ ಸಹಕರಿಸ್ತಾರೆ.